ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾದ ಮೊದಲ ವಿಭಾಗ ಮಟ್ಟದ ಸಭೆಯನ್ನ ನವೆಂಬರ್ 4ರಂದು ಭಾರತೀಯ ಜನತಾ ಪಾರ್ಟಿ ಉಡುಪಿ ಜಿಲ್ಲಾ ಕಚೇರಿಯಲ್ಲಿ ಆಯೋಜಿಸಲಾಗಿದೆ ಎಂದು ರಾಜ್ಯ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ದಿನಕರ್ ಬಾಬು ಹೇಳಿದ್ದಾರೆ. ಅವರು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ನವೆಂಬರ್ 4ರಂದು ಅಪರಾಹ್ನ 2:30 ಗಂಟೆಗೆ ಭಾರತೀಯ ಜನತಾ ಪಾರ್ಟಿ ಉಡುಪಿ ಜಿಲ್ಲಾ ಕಚೇರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಮಂಗಳೂರು ವಿಭಾಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ ರಾಜ್ಯದ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಛಲವಾದಿ ನಾರಾಯಣಸ್ವಾಮಿಯವರು ಭಾಗವಹಿಸುತ್ತಿದ್ದಾರೆ ಎಂದು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಮಂಡಲ ಅಧ್ಯಕ್ಷರು ಒಟ್ಟಿಗೆ ಎಸ್ಸಿ ಮೋರ್ಚಾದ ಪ್ರಮುಖ 25 ಜನ ಪದಾಧಿಕಾರಿಗಳು ನಾಳೆ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ಎಸ್ಸಿ ಮೋರ್ಚಾವನ್ನು ರಾಜ್ಯದ ಆದ್ಯಂತ ಹೇಗೆ ಸಂಘಟನೆ ಮಾಡಬೇಕೆಂಬ ಕಲ್ಪನೆಗೆ ಹೊಸ ಒಂದು ಒತ್ತುಗಳು ನಮ್ಮ ರಾಜ್ಯಾಧ್ಯಕ್ಷರ ಪ್ರೇರಣೆ ಮೂಲಕ ಸಭೆ ಕರೆದಿದ್ದೇವೆ. ಉದ್ದೇಶಕ್ಕೆ ನಮ್ಮ ಎಸ್ಸಿ ಮೋರ್ಚಾದ ಎಲ್ಲ ವಿಭಾಗಗಳಲ್ಲಿ ಸಕ್ರಿಯಗೊಳಿಸಬೇಕು ಮತ್ತು ಬೂತ್ ಮಟ್ಟದಿಂದ ಹಿಡಿದು ನಮ್ಮ ರಾಜ್ಯ ಮಟ್ಟದ ಒಟ್ಟಿಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಸಂಪರ್ಕ ಸಾಧಿಸಬೇಕು ನಿಟ್ಟಿನಲ್ಲಿ ಎಂದು ಸಭೆ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ಬಿಜೆಪಿಯ ಕಲ್ಪನೆಯಲ್ಲಿ ಸರ್ವಪಕ್ಷ ವ್ಯಾಪ್ತಿ ಎನ್ನುವ ನಿಟ್ಟಿನಲ್ಲಿ ಎಂದು ಕಾರ್ಯಕ್ರಮ ಆಗ್ತಿದೆ. ನಮ್ಮ ಇದರಲ್ಲಿ ವಿಶೇಷವಾಗಿ ನಮ್ಮ ನಾಡಳಿತ ಪಂಚಾಯತ್ ಚುನಾವಣೆ ಇದರಲ್ಲಿ ನಮ್ಮ ಎಸ್ಸಿ ಮೋರ್ಚಾ ಸಾಕಷ್ಟು ಬೂತ್ ಮಟ್ಟದಿಂದ ಸಕ್ರಿಯಗೊಂಡು ನಮ್ಮ ಎಲ್ಲ ಎಲ್ಲಿ ಮೀಸಲು ಕ್ಷೇತ್ರ ಬರ್ತದೆ ಅಲ್ಲಿ ಎಲ್ಲ ಕಡೆ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ತಿಳಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಿದೆ. ಬಹುಶಃ ನಮ್ಮ ಮಂಗಳೂರು ವಿಭಾಗದಲ್ಲಿ ನಾವು ಉಡುಪಿ ಜಿಲ್ಲೆಯಿಂದ ಪ್ರಥಮ ಸಭೆ ಇದು ರಾಜ್ಯದಾದ್ಯಂತ ನಿರಂತರ ನಡೆಯುತ್ತಿದೆ, ಮುಂದೆ ನಡೆಯುತ್ತಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಗೋಪಾಲ ಖಾರ್ವಿ ಶೇಷು ಎರ್ಮಾಳ್, ಸದಾನಂದ ಕಾಪು, ನಗರಾಧ್ಯಕ್ಷ ಕಿರಣ್ ಕುತ್ಪಾಡಿ ಉಪಸ್ಥಿತರಿದ್ದರು.